ದಕ್ಷಿಣ ಕನ್ನಡ ಫುಟ್ಬಾಲ್ ಸಂಸ್ಥೆ ಪ್ರತಿ ವರ್ಷ ಹಮ್ಮಿಕೊಂಡಿರುವ ಈ ಒಂದು ಇಂಡಿಪೆಂಡೆನ್ಸ್ ಕಪ್ ಶಾಲಾ ಬಾಲಕರು ಬಾಲಕಿಯರು ಹಾಗೂ ಕಾಲೇಜು ಮಟ್ಟದಲ್ಲಿ ಈ ಪಂದ್ಯಾಟದ 27ನೇ ವರ್ಷದ ಈ ಒಂದು ಪಂದ್ಯಾಟವು ಇದೇ ಬರುವ 4ನೇ ತಾರೀಕಿನಂದು ಉದ್ಘಾಟನೆಗೊಳ್ಳಲಿದೆ. ಆ ಪ್ರಯುಕ್ತ ನಾವಿವತ್ತು ಪತ್ರಿಕಾಗೋಷ್ಠಿಯನ್ನು ಕರೆಯಬೇಕೆಂದು ಬಂದಿದ್ದೇವೆ. ಈ ಪತ್ರಿಕಾಗೋಷ್ಠಿಗೆ ಬಂದಂಥ ಎಲ್ಲ ಪತ್ರಿಕೆ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಸಮಿತಿಯ ಪರವಾಗಿ ಆತ್ಮೀಯವಾಗಿ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ, ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಲು ಬಂದಂಥ ವ್ಯಕ್ತಿಗಳನ್ನು ನಾವು ಪರಿಚಯಿಸುತ್ತೇನೆ. ನನ್ನ ಬಲಬದಕ್ಕಿರುವವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಸಂಸ್ಥೆ ಅಧ್ಯಕ್ಷರಾದ DM ಅಸ್ಲಂ. ಅದೇ ರೀತಿ ಅವರ ಆ ಕಡೆ ಇರುವವರು ನಮ್ಮ ಫುಟ್ಬಾಲ್ ಸಂಸ್ಥೆಯ ಖಜಾಂಚಿಯಾಗಿರುವಂಥ ಫಿರೋಜ್, ಅದೇ ರೀತಿ ಲತೀಫ್ರವರು ನಮ್ಮ ಕಮಿಟಿ ಸದಸ್ಯರಾಗಿದ್ದಾರೆ. ನನ್ನ ಎಡಭಾಗಕ್ಕಿರುವವರು ಅನಿಲ್ PV ಮತ್ತು ಅಶ್ಫಾಕ್, ಇವರು ನಮ್ಮ ಕಮಿಟಿ ಸದಸ್ಯರು. ನಾನು ಬೆಂಗ್ರೆ ವಿಜಯ ಸುವರ್ಣ, ಕರ್ನಾಟಕ ರಾಜ್ಯ ಫುಟ್ಬಾಲ್ ಅಸೋಸಿಯೇಷನ್ನ ಗವರ್ನಿಂಗ್ ಬೋರ್ಡ್ ಮೆಂಬರ್. ಮುಂದಿನ ಫುಟ್ಬಾಲ್ ಪಂದ್ಯಾಟದ ಬಗ್ಗೆ ಯಾವ ರೀತಿ ನಡೆಯುವುದು, ಹೇಗೆ ನಡೆಯುವುದು, ಎಲ್ಲೆಲ್ಲಿ ನಡೆಯುವುದು ಎಂಬ ವಿಚಾರದ ಬಗ್ಗೆ ನಮ್ಮ ಅಧ್ಯಕ್ಷರಾದ DM ಅಸ್ಲಂ ತಮಗೆ ಮಾಹಿತಿಯನ್ನು ಕೊಡಲಿದ್ದಾರೆ. ಕೂಟವು ತಮ್ಮ ತುಂಬ ಸಹಕಾರದಿಂದಲೇ ನಡೀತಾ ಇದೆ. ಕಳೆದ 27 ವರ್ಷದಿಂದ ಈ ಪಂದ್ಯಕೂಟ, ಫುಟ್ಬಾಲ್ ಪಂದ್ಯಕೂಟವನ್ನು ನಾವಿಲ್ಲಿ ನಡೆಸ್ತಾ ಇದ್ದೇವೆ. ಇಲ್ಲಿ ಮಂಗಳೂರದು ಇದೊಂದು ಮಿನಿ ವರ್ಲ್ಡ್ ಕಪ್ ಅಂತ. ಯಾಕಂದರೆ ಇಲ್ಲಿಯ ಶಾಲೆ ಕಾಲೇಜ್ ಮಕ್ಕಳಿಗೆಲ್ಲ ಇದೊಂದು ಅವ್ರಿಗೊಂದು ಹಬ್ಬ ಥರ. ಸುಮಾರು ಇದು ನಮಗೆ 1 ತಿಂಗಳು ಬೇಕಾಗ್ತದೆ, 25 ದಿವಸ. ಈ ಸರಿ ಏನಾಗಿದೆ ಅಂದರೆ ನಮ್ಮ ಕ್ರೀಡಾಂಗ ಅಭಿವೃದ್ಧಿ ಆಗ್ತಾ ಉಂಟು. ಯಾಕಂದರೆ ನಾವು ಸ್ಮಾರ್ಟ್ ಸಿಟಿಗೆ ಒಂದು ಬೇಡಿಕೆ ಇಟ್ಟಾಗ ಅದು ಸುಮಾರು 2.5 ಕೋಟಿ ವೆಚ್ಚದಲ್ಲಿ ನಮ್ಮ ಗ್ರೌಂಡ್ ಈಗ ಟರ್ಫ್ ಆಗ್ತಾ ಉಂಟು. ಮಳೆ ಕಾರಣದಿಂದ ಅದು ಸ್ವಲ್ಪ ಡಿಲೇ ಆಗ್ತಾ ಹೋಯಿತು. ಇಲ್ಲದರೆ ನಮ್ಮದು ಎಲ್ಲರದ್ದು ಒಂದು ಕನಸಾಗಿತ್ತು, ಆಸೆ ಇತ್ತು, ಅದೇ ಕ್ರೀಡಾಂಗದಲ್ಲಿ ಈ ಸರಿ ಮ್ಯಾಚ್ ಮಾಡಬೇಕಂತ. ಅದು ನಮ್ಮಿಂದ ಆಗಲಿಲ್ಲ. ಇನ್ನೂ ಸಹ ಕೆಲಸ ನಡೀತಾ ಉಂಟು. ಈಗ ಬಿಸಿಲು ಒಂದೊಂದು 10 ದಿವಸ ಆದರೆ ಅಟ್ಲೀಸ್ಟ್ ನಮಗೆ ಒಂದು ಸೆಮಿಫೈನಲ್, ಕ್ವಾರ್ಟರ್ ಫೈನಲ್, ಫೈನಲ್ ಪಂದ್ಯಕೂಟ ಮಾಡಬೇಕಂತ ನಾವು ಇದ್ದೇವೆ. ಈಗಾಗಲೇ ಸುಮಾರು ಒಂದು 200 ತಂಡಗಳು ನೋಂದಣಿ ಆಗಿದೆ. ಅದು ನಾವು ಡಿಗ್ರಿ ಕಾಲೇಜಿದ್ದು ನೋಂದಣಿ 5 ತಾರೀಕು ತನಕ, 5 ತಾರೀಕಿಗೆ ಲಾಸ್ಟ್ ಡೇಟ್ ಕೊಟ್ಟಿದ್ದೇವೆ. ಹೈಯರ್ ಪ್ರೈಮರಿ ಹೈಸ್ಕೂಲ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ PU ಕಾಲೇಜಿದು 25 ತಾರೀಕಿಗೆ ನೋಂದಣಿ ನಾವು ಕ್ಲೋಸ್ ಮಾಡಿದ್ದೇವೆ ಅದನ್ನು. ಯಾಕಂದರೆ ತುಂಬ ತಂಡಗಳು ಬಂದಿದೆ. ಹೈಸ್ಕೂಲಲ್ಲಿ ಸುಮಾರು 80 ತಂಡಗಳು, ಹೈಯರ್ ಪ್ರೈಮರಿಯಿಂದ ಸುಮಾರು 50, PU ಇಂದ ಒಂದು 50-55 ತಂಡಗಳು ಇದರಲ್ಲಿ ಆಲ್ರೆಡಿ ನಮಗೆ ರಿಜಿಸ್ಟರ್ ಆಗಿದೆ. ಸೊ ಈ ಸರಿ ನಾವು ಏನು ಮಾಡಿದೆ ಅಂದರೆ ನಮಗೆ ಇಲ್ಲಿಂದ ದೂರ ಹೋಗಿ ಆಡುವಂಥ, ಯಾಕಂದರೆ ಮಕ್ಕಳಿಗೆಲ್ಲ ಬರುವಂಥ ಕನ್ವೆಂಟ್ ಇಲ್ಲ. ಅದರಿಂದ ಇಲ್ಲಿ ಮಕ್ಕಳ ಹೈಸ್ಕೂಲ್ ಮತ್ತು ಹೈಯರ್ ಪ್ರೈಮರಿ ಮ್ಯಾಚನ್ನು ನಾವು ಇಲ್ಲಿ ಕರಾವಳಿ ಗ್ರೌಂಡಲ್ಲಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೆವು. ಅಲ್ಲಿ ಒಂದು ಮಾಡಿ ನಾವು ಹೈಸ್ಕೂಲ್ ಮ್ಯಾಚ್ ಅಲ್ಲಿ ಮಾಡ್ತೇವೆ ನಾವು, ಮತ್ತು ಹೈಯರ್ ಪ್ರೈಮರಿ ಮ್ಯಾಚನ್ನು ಸಹ ಅಲ್ಲಿಯೇ ಮಾಡುವಂಥ ಯೋಜನೆ ಹಾಕಿದ್ದೇವೆ. PU ಮತ್ತು ಕಾಲೇಜ್ ಮ್ಯಾಚನ್ನು ಯಾನಪ್ಪಾಯದು ನಮ್ಮ ನಾಟಕಲ್ ಕಿನ್ಯದಲ್ಲಿ ಅವ್ರದ್ದು ಇಂದ ಟರ್ಫ್ ಗ್ರೌಂಡ್ ಇದೆ. ನಾವು ಆ 2 ಮ್ಯಾಚನ್ನು 6 ತಾರೀಕಿಂದ ಅಲ್ಲಿ ಪ್ರಾರಂಭ ಮಾಡ್ತೇವೆ. ಸೊ ಆದ್ದರಿಂದ ನಮಗೆ ಮೈದಾನ ಅದರ ಮಧ್ಯದಲ್ಲಿ ತಯಾರಾದರೆ ನಾವು ಮ್ಯಾಚನ್ನು ಇಲ್ಲಿಗೆ ಶಿಫ್ಟ್ ಮಾಡುವಂಥ ಯೋಜನೆ ಹಾಕಿದ್ದೇವೆ. ಈಗ ಯಾಕಂದರೆ ಈ ನಮ್ಮ ಈ ಟರ್ಫ್ ಆದ ಮೇಲೆ ಈ ಫುಟ್ಬಾಲ್ಗೆ, ಯಾಕಂದರೆ ನಮಗೆ ಇದು ತುಂಬ ನಮ್ಮ ಎಲ್ಲರ ಮಂಗಳೂರು, ನಮ್ಮ ಸ್ಪೆಷಲಾಗಿ ನಮ್ಮ ಜಿಲ್ಲೆ ಫುಟ್ಬಾಲ್ ಅಸೋಸಿಯೇಷನ್ದು ಒಂದು ಕನಸಾಗಿತ್ತು. ಸುಮಾರು ವರ್ಷದಿಂದ ನಾವು ಅದರ ಹಿಂದೆ ಹೋರಾಡ್ತಿದ್ವಿ. ಯಾಕಂದರೆ ಸುಮಾರು 100-150 ವರ್ಷಕ್ಕೆ ನಮ್ಮ ಹಿರಿಯರು ಪಳ್ಳಿ ಜಯರಾಮ್ ಶೆಟ್ಟಿ ಅವರು, SK ಅಮೀನವರು, ರಾಮಚಂದ್ರ ಬೆಂಗರೆ, ಅಹಮದ್ ಮಾಸ್ಟರ್ ಅವರು, ಇವರನ್ನು ಎಲ್ಲ ನಡೆಸಿಕೊಂಡು ಬಂದಂಥ ಇದೊಂದು ನಮ್ಮ ಸಂಸ್ಥೆ ಅಸೋಸಿಯೇಷನ್. ಸೊ ಅವರ ಏನು ಇದಿದೆ ಅದನ್ನು ನಾವು ಫಾಲೋ ಮಾಡ್ತಾ ಹೋಗ್ತಾ ಇದ್ದೇವೆ. ಈಗ ಈ ಒಂದು ಕ್ರೀಡಾಂಗ ಸರಿಯಾಗಿ ಆದರೆ ನಮ್ಮ ಮಕ್ಕಳಿಗೆ ರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಆಡಲಿಕ್ಕೆ ಒಂದು ತುಂಬ ಅನುಕೂಲ ಆಗ್ತದೆ. ಇಲ್ಲದರೆ ಈ ಮಕ್ಕಳು ಹೋಗಿ ಅಲ್ಲಿ ನಮಗೆ ಬೆಂಗಳೂರು ಬೇರೆ ರಾಜ್ಯಕ್ಕೆ ಹೋಗಿ ಆಡಲಿಕ್ಕೆ ಮಕ್ಕಳಿಗೆ ತುಂಬ ಕಷ್ಟ ಆಗ್ತಾಯಿತ್ತು.
ಯಾಕೆಂದರೆ ಅಂಡರ್ 14, 17, 16 ಈ ಥರ ಟೂರ್ನಿಮೆಂಟ್ ಆಗ್ತಾ ಇರ್ತದೆ. ಖೇಲೋ ಇಂಡಿಯಾ ರಾಜ್ಯ ಮಟ್ಟದ್ದು ಈ ಥರ ಇದರಲ್ಲಿ ಎಲ್ಲ ಭಾಗವಹಿಸಲಿಕ್ಕೆ ಕಳೆದ ಸಲ ಖೇಲೋ ಇಂಡಿಯಾದು ಅಸ್ತಿಮಾ ಇದು ಅಂಡರ್ 17 ಹುಡುಗಿಯರದ್ದು ಮ್ಯಾಚ್ ಇತ್ತು. ಅದು ನಾವು ಮಣಿಪಾಲ್ ಗ್ರೌಂಡಲ್ಲಿ ಮಾಡಿದ್ವಿ. ಅದರಲ್ಲಿ ಇಲ್ಲಿ ಸರಿಯಾಗಿ 11 ಜನ ಆಡುವಂಥ ಕ್ರೀಡಾಂಗ ಕಮ್ಮಿ. ಇಲ್ಲಿ ಎಲ್ಲ ಇರುವಂಥದ್ದು 7 ಜನ 9 ಜನ ಆಡುವಂಥ ಕ್ರೀಡಾಂಗ ಇರೋದು. ಸೊ ಇದೊಂದು ಆದರೆ ನಮಗೆ ರಾಷ್ಟ್ರ ಮಟ್ಟದಲ್ಲಿ ಅದರ ಆಟ ನಮಗೆ ಇಲ್ಲಿ ರಾಜ್ಯ ಫುಟ್ಬಾಲ್ ಸಂಸ್ಥೆಯಿಂದ ನಮಗೆ ಸಿಗ್ಬೋದು. ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ ಮ್ಯಾಚ್. ಸೊ ಏನಿದ್ದರೆ ಅದು ಬೇಗ ಆಗಲಿ ಅಂತ ನಾವು ಆಶಿಸ್ತೇವೆ. ಆ ದಿವಸ ಇನ್ನೊಂದು ಸರಿ ನಿಮ್ಮನ್ನು ಇನಾಗ್ರೇಷನ್ ಯಾವಾಗ ಆಗ್ತದೆ ಅಂತ ಸರಿಯಾಗಿ ನಮಗೆ ಅದರ ಗೊತ್ತಿಲ್ಲ. 80% ಕೆಲಸ ಆಗಿದೆ. ಅದಕ್ಕೆ ಒಂದು ಮಣ್ಣು ಮತ್ತು ಒಂದು ರಬ್ಬರ್ ಅದು ಹಾಕುವಂಥದ್ದಿದೆ. ಆ ಕೆಲಸಕ್ಕೆ ಮಳೆ ಬರಬಾರ್ದು. ಮಳೆ ಇದ್ದರೆ ಅದು ಮಾಡಲಿಕ್ಕೆ ತುಂಬ ಕಷ್ಟ ಆಗ್ಬೋದು. ಅದರಿಂದ ಅದು ಬೇಗ ಇನ್ನೊಂದು 4-5 ದಿವಸ ಮಳೆ ಬಿಟ್ಟರೆ ಖಂಡಿತ ಒಂದು 10-11 ತಾರೀಕು ತನಕ ನಮ್ಮ ಕ್ರೀಡಾಂಗ ರೆಡಿ ಆಗಬಹುದು ಅಂತ ನಮಗೆ ಅನ್ನಿಸ್ತದೆ ಅಷ್ಟೇ. ಮ್ಯಾಚ್ 4 ತಾರೀಕಿಗೆ ನಮ್ಮ ಶಾಸಕರಾದ ವೇದಾಸ್ ಕಾಮತ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಮ್ಮ SDDC ಬ್ಯಾಂಕ್ದು ರಾಜೇಂದ್ರ ಕುಮಾರ್ ಮತ್ತು ಸ್ಮಾರ್ಟ್ ಸಿಟಿದು ಅರುಣ್ ಪ್ರಭು ಅವರು ಇನ್ನಿತರು ಇದು ಪಂದ್ಯಕೂಟದಲ್ಲಿ ಬೆಳಿಗ್ಗೆ 9 ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ ಪಂದ್ಯಕೂಟ.